ഇന്നിപ്പോൾ ഞങ്ങളെ സുരേശ്വര ശക്തി അയാൾ ഞങ്ങളിപ്പോൾ രാജപട്ടത്തിൽ ഞങ്ങളത് ഒരു ശക്തി ഉണ്ടിപ്പോൾ അങ്ങനെയായിട്ട് ഞങ്ങളുടെ ആ ക്ഷേത്രಕ್ಕೆ വേണ്ടിയിട്ട് ഇന്ന് ഭക്തന്മാർക്ക് വന്നിട്ട് ഇതാക്കാൻ വേണ്ടിയിട്ട് ഇങ്ങനെ നല്ല ശുഭമുഹൂർത്തത്തിന് വേണ്ടിയിട്ട് കാര്യക്രമത്തിന് വേണ്ടിയിട്ട് ഇന്നിപ്പോൾ ഞങ്ങൾ ആടൽത്ത മണ്ഡലവും അങ്ങനെ 10 ഉണ്ടെന്നിട്ട് 400 ഭജനകളുണ്ടെന്നിട്ട് ഒരു തീരുമാനിച്ചിട്ടുണ്ടായിരുന്നു. ആ തീരുമാനിച്ച പ്രകാരത്തിൽ ഇന്നിപ്പോൾ ഞങ്ങളിൽ നിന്ന് അല്പതായി മൊത്തം സാധിക്കാൻ സമയമില്ലാട്ടാണ് ഇന്നിപ്പോൾ രാജപട്ടത്തിൽ അവരെ ഞങ്ങൾ വിനന്തിച്ചിട്ടുണ്ട്. ആ സുരേശ്വരനെ അങ്ങനെ എല്ലാവരും എനിക്ക് വിനന്തിച്ചത്. ആ വിനന്തിച്ച പ്രകാരത്തിൽ അമ്മ അവർക്ക് കേന കൊടുത്തിട്ടു ഈ മണ്ണിക്ക് ഞങ്ങൾക്ക് ആ മൊത്തന രാജപട്ടത്തിന് കിട്ടുന്ന എനിക്കത് ഒതകിച്ച് കൊടുത്താൽ ആ കൊടുത്ത സമയത്തിൽ ഇന്നിപ്പോൾ നല്ല ദിവസത്തിൽ ഉദയത്തിൻ്റെ കാലത്തിൽ നല്ല മുഹൂർത്തം കണ്ടിട്ട് ഇന്നിപ്പോൾ അതിന് ശങ്കുസ്ഥാപനമാക്കാൻ ഞങ്ങളത് ശാസകരായിട്ട് വന്നിട്ടുണ്ട്. അങ്ങനെ ഞങ്ങളെല്ലാവരും രാജപട്ടത്തിനവർ അവർ എല്ലാവരും ആവട്ടെ. ഇന്ന് 10 ഞങ്ങളുടെ മുത്തുചന്ദനക്കഥ അമ്മയുടെ വാക്യം നേരായിട്ട് വന്നിട്ട് ഇന്നിപ്പോൾ അവർ വന്നിട്ട് ഇന്ന് അന്നത്തെ കാലം നേരം ഇത്ര ബസ്സുണ്ട് അമൃതമുണ്ട് ഞങ്ങൾക്ക് പറയാൻ സാധിക്കില്ല. ബസ്സത്തിന് അമ്മയുടെ പക്കൽ വെച്ചിട്ട് അമൃതത്തിന് ഈ നേരെ കൊതക്കി കൊടുത്തിട്ടു അവർ ആക്കുന്നതിനകത്തെ കാര്യത്തിൽ അമ്മ സാരത്തായിട്ട് നിന്നിട്ട് അവർ പോകുന്നതിൽ വന്നതിൽ അവർ ആരോഗ്യ ഐശ്വര്യ ഭാഗ്യത്തിന് അമ്മ ഒന്നുകൊണ്ട് 100 വെളിച്ചിട്ട് കാത്തിറക്കുന്ന പിന്നെ കീർത്തി ആ തമിഴ്നാട്ടിൽ നല്ലൊരു കാര്യക്കാരൻ അങ്ങനെ അവർ ആരാച്ചമായ ധർമ്മദൈവ ഗുരുക്കാരമാണ് സ്വാമി. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಉಲ್ಲಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಸನ್ನಿಧಿಯಲ್ಲಿ ನಾವು ಇವತ್ತು ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಲು ಶಂಕುಸ್ಥಾಪನೆಗೈದಿದ್ದೇವೆ. ಬಹುಶಃ ಈ ಒಂದು ಕ್ಷೇತ್ರಕ್ಕೆ ಭಾಳಷ್ಟು ಹಿಂದಿನಿಂದಲೂ ಕೂಡ ಬಂದು ಎಲ್ಲ ಸಂದರ್ಭದಲ್ಲಿ ಕೂಡ ಆಶೀರ್ವಾದ ಪಡೆಯುವಂಥ ಒಂದು ಅವಕಾಶ ನಮಗೆ ಲಭಿಸ್ತಿತ್ತು. ಆ ಸಂದರ್ಭದಲ್ಲಿ ಬಹುಶಃ ಅವತ್ತು ಒಂದು ಸಭೆಯಲ್ಲಿ ಕೂಡ ಚಂದ್ರಶೀಲರು ಸುರೇಶ್ ನಮ್ಮ ಇವರು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಒಂದು ಯಾವುದೋ ಒಂದು ಈ ರೀತಿಯ ಒಂದು ಸಭಾಭವನ ಅಥವಾ ಯಾತ್ರಿ ನಿವಾಸ ಆಗಬೇಕಂತೇಳಿ. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಸರ್ಕಾರದಿಂದ ಆ ಒಂದು ಯಾತ್ರಿ ನಿವಾಸಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ನಾವು ಇವತ್ತು ಮಾಡಿದ್ದೇವೆ. ಈ ಹಿಂದೆ ಕೂಡ ನಾವು ನಮ್ಮ ಕ್ಷೇತ್ರದ ಎಲ್ಲ ವರ್ಗದ ಬಹುಶಃ ಇವತ್ತು ಬಂಟರ ಸಂಘಕ್ಕೆ ಇವತ್ತು 30 ಲಕ್ಷ ಅನುದಾನದಲ್ಲಿ ಇವತ್ತು ಸಭಾಭವನ, ನಿಮ್ಮ ಕುಲಾಲ ಸಭಾಭವನಕ್ಕೆ ಸುಮಾರು 80 ಲಕ್ಷ ರೂಪಾಯಿ, ಅದೇ ರೀತಿ ನಿಮ್ಮ ಬಿಲ್ಲವ ಸಮಾಜಕ್ಕೆ ಇವತ್ತು 50,000 ರೂಪಾಯಿ, ನಮ್ಮ 25 ಲಕ್ಷ ರೂಪಾಯಿ, ನಿಮ್ಮ ತೀಯ ಸಮುದಾಯದ ಸಭಾಭವನ ನಮ್ಮ ಅಲ್ಲಿ 30 ಲಕ್ಷ ರೂಪಾಯಿ, ಜ್ಯೋತಿಗುಡ್ಡೆ ದೇವಸ್ಥಾನದ ಸಭಾಭವನ
ಗಟ್ಟಿ ಸಮಾಜಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದು ಬಹುಶಃ ಅದರ ಜಾಗ ತಕ್ಕಂತೆಲ್ಲ ಅನುದಾನವನ್ನು ಉಪಯೋಗಿಸುವುದಿಲ್ಲ. ಗಾಣಿಗ ಸಮಾಜದ ಹುಲ್ಯ ದೇವಸ್ಥಾನ ಕೂಡ ಅನುದಾನ ಬಿಡುಗಡೆ ಮಾಡಿದ್ದು ಜಾಗದಲ್ಲಿ ಸಮಸ್ಯೆ ಇದ್ದ ಕಾರಣ ಅದನ್ನು ಕೂಡ ಉಪಯೋಗ ಆಗಿರಲಿಲ್ಲ. ಸೊ ಎಲ್ಲ ಪ್ರದೇಶದ ಮತ್ತು ಎಲ್ಲ ವರ್ಗದವರಿಗೂ ಕೂಡ ಇವತ್ತು ಬಹುಶಃ ನಾವು ಏನೆಲ್ಲ ಸರ್ಕಾರ ಸವಲತ್ತಿದೆಯೋ ಆ ವರ್ಗದ ಜನಸಾಮಾನ್ಯ ಕಾಲಬುಡಕ್ಕೆ ಮುಟ್ಟಿಸಲಿಕ್ಕೆ ಪ್ರತಿನಿಧಿಯಾಗಿ ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ಇಲ್ಲಿ ಕೂಡ ಇದನ್ನು ತಂದು ಬಹುಶಃ ಇವತ್ತು ನಿರ್ಮಾಣ ಮಾಡಲು ಒಂದು ಅವಕಾಶ ಅದು ಬಹುಶಃ ಈ ಕ್ಷೇತ್ರದ ಭಗವತಿ ತಾಯಿ ಒಂದು ಶಕ್ತಿ ಮುಖಾಂತರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಒಂದು ವ್ಯಕ್ತಿ ಮಾತ್ರ ಬಹುಶಃ ಇದೆಲ್ಲ ಮಾಡೋದಿದ್ದರೆ ಆ ಒಂದು ಕ್ಷೇತ್ರದ ಶಕ್ತಿಯ ನಮ್ಮನ್ನು ಮಾಡಿಸೋದು. ಅದಕ್ಕೆ ನಾವು ಬಹುಶಃ ದೇವರ ಆಶ್ರಮವನ್ನು ಬೇಡಿಕೊಂಡು ಎಲ್ಲನೂ ಶುಭಾಶಯ ಸಲ್ಲಿಸಿ ಇದಕ್ಕೆ ತಮ್ಮ ಎಲ್ಲ ವಿಶೇಷ ಪ್ರಯತ್ನ ಮಾಡಿದಂಥ ಚಂದ್ರ ಸುಲಾಲ್ ಅವರಿಗೂ, ಸುರೇಶ್ ಭಟ್ನವರಿಗೂ, ಸದಾಶ್ ಉಲಾಲ್ ಅವರಿಗೂ, ನಮ್ಮ ನೂತನ ಅಧ್ಯಕ್ಷರಾದ ಚಿತ್ರಕನವರಿಗೂ, ಅದೇ ನೂತನ ಜಗದೀಶ್ ಉಲಾಲ್ ಅವರಿಗೂ, ದಾಸನ ಮತ್ತು ಇನ್ನಿತ ನಮ್ಮ ಗಂಗಾಧರ ಉಲಾಲ್ ಅವರಿಗೆ ಮತ್ತು ಇನ್ನಿತ ನಮ್ಮೆಲ್ಲ ಮಿತ್ರರು ಯಾರಿದ್ದಾರ ಸಹಕಾರ ಕೊಟ್ಟಿದ್ದಾರೆ. ನನ್ನ ವಿಶೇಷ ಸಲ್ಲಿಸಿಕೊಂಡು ಆದಷ್ಟು ಬೇಗ ಅತ್ಯಂತ ಸುಂದರವಾದ ಆ ಒಂದು ಯಾತ್ರಿ ನಿವಾಸಲ್ಲಿ ನಿರ್ಮಾಣ ಆಗಲಿ. ಖಂಡಿತವಾಗಿ ಇಲ್ಲಿ ಯಾತ್ರಿ ನಿವಾಸ ನಿರ್ಮಾಣ ಆದರೆ ಭಾಳಷ್ಟು ಪ್ರಯೋಜನ ಇಲ್ಲಿಯ ಯಾತ್ರಾರ್ಥಿಕರಿಗೆ ಮತ್ತು ಇಲ್ಲಿಯ ಭಕ್ತಾದಿಗಳಿಗೆ ಇವತ್ತು ಹಾಗೆ ಆಗ್ತದೆ. ಯಾಕೆ ಭಾಳಷ್ಟು ಜನ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ, ಬೇರೆ ದೂರದಿಂದ ಬರಬೇಕು, ಬಂದಾಗ ನಿಲ್ಲಲಿಕ್ಕೆ ಜಾಗ ಇಲ್ಲ. ಉಳ್ಳಾಲದಲ್ಲಿ ಅಷ್ಟು ದೊಡ್ಡ ಮಟ್ಟದ ವಸತಿ ಪ್ರದೇಶ ಅಥವಾ ಹೋಟೆಲ್ಗಳು ಕೂಡ ಇಲ್ಲ. ಮಂಗಳೂರಲ್ಲಿ ಹೋಗಿ ಮತ್ತೆ ನಿಲ್ಲಲಿಕ್ಕೆ ರಾತ್ರಿ ಹೊತ್ತು ಆಗೋದಿಲ್ಲ, ದೂರ ಆಗ್ತದೆ. ಸೊ ಇದು ನಮ್ಮ ಸಮುದ್ರದ ಹತ್ತಿರ ಧಾರ್ಮಿಕ ಮತ್ತು ಪವಿತ್ರ ಯಾತ್ರೆ ಇವತ್ತು ಕೇಂದ್ರದ ಕಾರಣ ಇಲ್ಲಿಯ ಪ್ರಯೋಜನ ಖಂಡಿತ ಅತ್ಯಂತ ದೊಡ್ಡ ಪ್ರಯೋಜನ ಭಕ್ತಾದಿಗಳೇ ಆಗ್ತದೆ ಎಂಬ ವಿಶ್ವಾಸ ಇದ್ದಕ್ಕೂ ಅತ್ಯಂತ ಸುಂದರವಾದ ಒಂದು ಯಾತ್ರಿ ನಿವಾಸ ಪ್ರದೇಶದಲ್ಲಿ ಆದಷ್ಟು ಶೀಘ್ರದಲ್ಲಿ ಆ ದೇವರ ವಿಶೇಷತೆಯನ್ನು ಆಗಲಿ ಅಂತ ಹೇಳಿ ಶ್ರೀರಂಗ ಭಗವತಿ ಕ್ಷೇತ್ರದಲ್ಲಿ ಇವತ್ತು ಯಾತ್ರಿ ನಿವಾಸದ ಫೌಂಡೇಶನ್ ಹಾಕುವಂತಹ ಒಂದು ಸಂದರ್ಭ. ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು. ಒಂದು ನಮ್ಮ ತಿಯಾ ಸಮಾಜಕ್ಕೆ ಒಂದು ಸುಸಜ್ಜಿತವಾದ ಕಟ್ಟಡ ಬೇಕು, ಇನ್ನೊಂದು ಇಲ್ಲಿ ಬರುವಂತಹ ಯಾತ್ರಿಗಳಿಗೆ ಉಳಕೊಳ್ಳುವಂತಹ ಒಂದು ವ್ಯವಸ್ಥೆ ಬೇಕು. ಅದನ್ನು ನಮ್ಮ ಎಲ್ಲ ಸುರೇಶ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಇಲ್ಲಿಯ ಶಾಸಕರಿಗೆ ಹೇಳಿಕೊಂಡಾಗ ಭಾಳಷ್ಟು ಪ್ರಯತ್ನಪಟ್ಟು ಇವತ್ತು ಸರ್ಕಾರದಿಂದ ನಮಗೆ 50 ಲಕ್ಷ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಯಾತ್ರಿ ನಿವಾಸವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದು ನಮಗೆ ಇವತ್ತು ಒದಗಿ ಬಂದಿದೆ. ನಾವು ಮೊದಲಿಗೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಯಾಕೆಂದರೆ ಅವರು ಅಧಿಕಾರದಲ್ಲಿ ಇದ್ದಾಗ ನಮ್ಮ ಸಮಾಜ ಮಂದಿರಕ್ಕೆ ಸಾಧಾರಣ 1.5 ಕೋಟಿ ರೂಪಾಯಿಯನ್ನು ನಾನು, ಅವರು, ಸುರೇಶ, ಯಶವಂತ್ ಎಲ್ಲ ಬ್ಯಾಂಗ್ಳೂರಿಗೆ ಹೋಗಿ ಮಾನ್ಯ ಇವರು ಕುಮಾರಸ್ವಾಮಿ ಅವರ ಹತ್ರ ನೋಟ್ ಹಾಕಿಸಿದ್ದಾರೆ. 1.5 ಕೋಟಿ ರೂಪಾಯಿ ಈ ಕ್ಷೇತ್ರಕ್ಕೆ ಕೊಡಬೇಕೆನ್ನುವಂಥ ನೋಟ್ ಕೂಡ ಹಾಕಿದ್ದಾರೆ. ಎಲ್ಲ ಕಾರಣಾಂತರದಿಂದ ಸರ್ಕಾರ ಹೋಯ್ತಾದ ಕಾರಣ ಅದು ಸ್ವಲ್ಪ ತಡವಾಗಿ ಆಯಿತು. ಆದರೂ ಮುಂದಿನ ದಿವಸಗಳಲ್ಲಿ 100ಕ್ಕೆ 100 ನಮಗೆ ಒಂದು ಒಳ್ಳೆಯ ಯಾವುದು ಸಮಾಜ ಮಂದಿರ ನಿರ್ಮಾಣ ಆಗೇ ಆಗ್ತದೆ. ಅದರ ಪೂರಕವಾಗಿ ಇವತ್ತು ನಮಗೆ 50 ಲಕ್ಷದಲ್ಲಿ ಒಂದು ಒಳ್ಳೆಯ ಯಾತ್ರಿ ನಿವಾಸ ನಮಗೆ ಕೊಟ್ಟಿದ್ದಾರೆ. ನಮಗೂ ಇಲ್ಲಿ ನಮ್ಮ ಮಾನ್ಯ ಯಡಿಯೂರಪ್ಪರಿಗೂ, ನಳಿನ್ ಕುಮಾರ್ ಕಟೀಲ್ರವರಿಗೂ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ನಾವು ಅದಕ್ಕೆ ಆಭಾರಿಯಾಗಿದ್ದೇವೆ. ಮತ್ತು ಅದರ ಒಟ್ಟಿಗೆ ಅದನ್ನು ಬಹಳ ಹಿಂದಿನಿಂದ ಹೋಗಿ ಕೆಲಸವನ್ನು ಅದನ್ನು ತರಿಸಲಿಕ್ಕೆ ಈ ಒಂದು ಯಾತ್ರಿ ನಿವಾಸ ತರಿಸಲಿಕ್ಕೆ 10 ಸಲ ಬ್ಯಾಂಗ್ಳೂರಿಗೆ ಖಾದರ್ರವರೊಟ್ಟಿಗೆ ಹೋದಂಥ ನಮ್ಮ ಉಪಾಧ್ಯಕ್ಷರಾದಂತಹ ಸುರೇಶ್ ಭಟ್ನಾಗರ್ ಅವರಿಗೂ ನಾನು ಧನ್ಯವಾದವನ್ನು ಕೊಡ್ತೇನೆ. ಮತ್ತು ನಮ್ಮ ಅದರ ಹಿಂದೆ ನಮಗೆಲ್ಲರಿಗೂ ಪೂರಕವಾದ ಒಂದು ಇದನ್ನು ಕೊಟ್ಟಂಥ ನಮ್ಮ ಮುತ್ತೇಶ್ವರವರು, ನಮ್ಮ ಗಂಗಾಧರ ಉಳ್ಳಾಲರು ಅವರಿಗೂ ನಾನು ಧನ್ಯವಾದನ ಕೊಡ್ತೇನೆ. ಅದಲ್ಲದೆ ನಮ್ಮ ಇಲ್ಲಿ ಎಲ್ಲ ಉಳ್ಳಾಳ ನಗರಸಭೆಯ ಕೌನ್ಸಿಲರ್ಗಳು, ಅಧ್ಯಕ್ಷರು, ನಮ್ಮ ಭಾರಿ ಹತ್ತಿರದ ಅಧ್ಯಕ್ಷರು ಅವರಿಗೆ ಇದೆ ನಮ್ಮ ಉಳ್ಳಾಳವನ್ನು ಬಹಳಷ್ಟು ಒಳ್ಳೇದು ಮಾಡಬೇಕನ್ನುವಂಥ ಉದ್ದೇಶ ಇದೆ. ಆ ಭಗವತಿ ತಾಯಿ ಅವರಿಗೆ ಶಕ್ತಿಯನ್ನು ತುಂಬಲಿ, ಸಮಾಜ ಸೇವೆ ಅವರು ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗುವಂಥ ಆ ಒಂದು ವ್ಯವಸ್ಥೆ ಅವರಿಗೆ ಒದಗಿಸಿಕೊಡಲಿ. ಹಾಗೂ ಮುಂದಿನ ದಿವಸಗಳಲ್ಲಿ ನಮ್ಮ ಶಾಸಕರು ಅವರಿಗೂ ಕೂಡ ಇದಕ್ಕಿಂತಲೂ ಇನ್ನು ಅವರಿಗೆ ಸಿಕ್ಕಿದಂತಹ ಏನು ಆ ಒಂದು ಅಧಿಕಾರ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಅಧಿಕಾರವನ್ನು ಭಗವತಿ ತಾಯಿ ಕೊಡಲಿ ಅನ್ನುವಂಥ ಪ್ರಾರ್ಥನೆ ಮಾಡ್ಕೊಂಡು